ಜನವಸತಿ ಇಲ್ಲದ ನಿರ್ಜನ ಪ್ರದೇಶಗಳಲ್ಲಿ ಡಂಪಿಂಗ್ ಯಾರ್ಡ್ ಮಾಡೋದು ಸಹಜ. ಆದರೆ ಇದೊಂದು ಊರಿನಲ್ಲಿ ನಿಸರ್ಗ ಸೌಂದರ್ಯದಿಂದ ಶ್ರೀಮಂತವಾಗಿರುವ ಧಾರ್ಮಿಕ ಕೇಂದ್ರವೊಂದರ ಪಕ್ಕದಲ್ಲೇ ಡಂಪಿಂಗ್ ಯಾರ್ಡ್ ಮಾಡಲಾಗಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಸುತ್ತಮುತ್ತಲು ಕಣ್ಣನ್ನು ತಣಿಸುವ ಪಚ್ಚೆ ವನಗಳ ಗಿರಿಶ್ರೇಣಿಗಳು, ಅಲ್ಲೇ ಪಕ್ಕದಲ್ಲಿ ಪುಲೀತ್ರ ಮಹರ್ಷಿಗಳು ತಪಸ್ಸು ಮಾಡಿದ ಗುಹಾಕ್ಷೇತ್ರ, ಮೇಲ್ಗಡೆ ಪ್ರಾಚೀನ ದೇವಾಲಯದ ಅವಶೇಷಗಳು. ಪ್ರತಿನಿತ್ಯ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನ ಸವಿಯಲೆಂದೇ ಬರುವ ಹತ್ತಾರು ಪ್ರವಾಸಿಗರು. ಇದು ಉಡುಪಿಯ ಮಣಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಕುಂತಾಳ ನಗರದ ಮೋಕ್ಷಗಿರಿಯ ಚಿತ್ರಣ. ಇದನ್ನ ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿಪಡಿಸಬೇಕೆಂದು ಹೊರಟಿದ್ದ ಗ್ರಾಮಸ್ಥರಿಗೆ ಈಗ ದೊಡ್ಡ ಶಾಕ್ ಕಾದಿದೆ. ಗ್ರಾಮಸ್ಥರನ್ನ ಕತ್ತಲೆಯಲ್ಲಿ ಇಟ್ಟು ಯಾರೊಬ್ಬರಿಗೂ ಮಾಹಿತಿಯನ್ನ ನೀಡದೆ ಇಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇಲ್ಲಿ ಡಂಪಿಂಗ್ ಯಾರ್ಡ್ ಮಾಡಲು ಮುಂದಾಗಿದ್ದು ಗ್ರಾಮಸ್ಥರನ್ನ ಕೆರಳಿಸಿದೆ. ಉಡುಪಿ ಸಮೀಪ ಇರುವಂತಹ ಮಣಿಪುರ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯಲ್ಲಿ ಬರುವಂತಹ ಅತಿ ಎತ್ತರವಾದ ಪ್ರದೇಶ, ಪ್ರೇಕ್ಷಣೀಯವಾದ ಪ್ರದೇಶವಾದಂತಹ ಮೋಕ್ಷಗಿರಿ ಎನ್ನುವಂತಹ ಧಾರ್ಮಿಕ ಹಿನ್ನೆಲೆ ಇರುವಂತಹ ಒಂದು ಪ್ರದೇಶ. ಆ ಪ್ರದೇಶವನ್ನು ಇವತ್ತು ಅಲ್ಲಿಯ ಒಂದಷ್ಟು ಮನೆಗಳಿಗೆ, ಸ್ಥಳೀಯರಿಗೆ ಯಾವುದೇ ಮಾಹಿತಿಯನ್ನು ನೀಡದೆ, ಒಂದು ಮಣಿಪುರ ಗ್ರಾಮ ಪಂಚಾಯತ್ನವರು ಒಂದು ನೋಟಿಸನ್ನು ಕೊಡದೆ ಏಕಾಏಕಿಯಾಗಿ ಇವತ್ತು ಆ ಧಾರ್ಮಿಕ ಹಿನ್ನೆಲೆ ಇರುವಂತಹ ಆ ಪ್ರದೇಶವನ್ನು ಇವತ್ತು ಡಂಪಿಂಗ್ ಯಾರ್ಡ್ ಅಂದರೆ ಕಸ ಹಾಕುವ ಒಂದು ಏನು ವಿಲೇವಾರಿ ಮಾಡುವಂಥ ಡಂಪಿಂಗ್ ಯಾರ್ಡ್ ಇದೆ, ಅದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಸ್ಥಳೀಯರಿಗೆ ಒಂದೇ ಒಂದು ನೋಟಿಸನ್ನು ಕೊಡದೆ ಮಣಿಪುರ ಗ್ರಾಮ ಪಂಚಾಯತ್ನವರು ಈ ರೀತಿ ಮಾಡುವಂಥದ್ದು ಅಲ್ಲಿಯ ಎಲ್ಲರಿಗೆ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ವಿಷಯ ಒಂದು. ಅದೇ ರೀತಿ ಅವರಿಗೆ ತುಂಬ ಸ್ಥಳೀಯರಿಗೆ ಬಹಳ ಸ್ಥಳೀಯರು ವಿರೋಧ ಮಾಡಿರುವಂತಹ ಆ ಒಂದು ಸ್ಥಳ ಆಗಿದೆ. ಮೋಕ್ಷಗಿರಿ ಎನ್ನುವಂಥ ಧಾರ್ಮಿಕ ಹಿನ್ನೆಲೆ ಇರುವಂಥ ಸ್ಥಳದಲ್ಲಿ ಇವತ್ತು ಏನು ಡಂಪಿಂಗ್ ಯಾರ್ಡ್ ಮಾಡಲಿಕ್ಕೆ ಹೊರಟಿದ್ದಾರೆ, ಅದನ್ನು ನಾವು ಹಿಂದೂ ಜಾಗರಣ ವೇದಿಕೆಯಿಂದ ಸ್ಥಳೀಯರ ನೆರವಿನಿಂದ ಅದನ್ನು ವಿರೋಧಿಸುತ್ತಿದ್ದೇವೆ. ಮತ್ತು ಅದನ್ನು ಮಾಡಲಿಕ್ಕೆ ನಾವು ಕಡಖಂಡಿತವಾಗಿ ಬಿಡುವುದಿಲ್ಲ. ಇಲ್ಲಿರುವ ಹಳೆಯ ಶಿಲಾಫಲಕಗಳು ಮತ್ತು ಒಂದಷ್ಟು ದಾಖಲೆಗಳನ್ನ ಗಮನಿಸಿದಾಗ ಈ ಬೆಟ್ಟಕ್ಕೆ ಸಾಕಷ್ಟು ಧಾರ್ಮಿಕ ಹಿನ್ನೆಲೆ ಇದ್ದು, ಇಲ್ಲೇ ಪಕ್ಕದಲ್ಲಿ ಪ್ರಸಿದ್ಧ ವಿಷ್ಣುಮೂರ್ತಿ ದೇವಾಲಯ ಇದೆ. ಹಿಂದೆ ಈ ಬೆಟ್ಟದ ತಪ್ಪಲಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಗೋವುಗಳು ಇದ್ದ ಕಾರಣಕ್ಕೆ ಇಲ್ಲಿ ಪಶು ಆಸ್ಪತ್ರೆಯನ್ನ ಸರ್ಕಾರ ತೆರೆದಿದೆ. ಇಲ್ಲೇ ಪಕ್ಕದಲ್ಲಿ ಶತಮಾನದ ಹಿನ್ನೆಲೆ ಇರುವ ಒಂದು ಹಿರಿಯ ಪ್ರಾಥಮಿಕ ಶಾಲೆಯೂ ಇದೆ. ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದ ಜಗನ್ನಾಥ ಶೆಟ್ಟಿ ಎಂಬುವರು ಈ ಬೆಟ್ಟವನ್ನ ಒಂದು ಪ್ರವಾಸಿ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸಲು ಸಾಕಷ್ಟು ಶ್ರಮ ವಹಿಸಿದ್ರು. ಉಡುಪಿಯ ಪೇಜಾವರ ಶ್ರೀಗಳು ಸೇರಿದಂತೆ ಅನೇಕ ಮಠಾಧೀಶರ ನೇತೃತ್ವದಲ್ಲಿ ಇಲ್ಲಿ ನಿರಂತರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತಿದ್ದವು. 4 ವರ್ಷದ ಹಿಂದೆ ಅವರು ತೀರಿಕೊಂಡ ಬಳಿಕ ಈ ಪ್ರದೇಶದಲ್ಲಿ ಚಟುವಟಿಕೆಗಳು ಕಡಿಮೆಯಾಗಿದ್ವು. ಇಷ್ಟೊಂದು ಐತಿಹಾಸಿಕ ಮತ್ತು ಧಾರ್ಮಿಕ ಸಾಂಸ್ಕೃತಿಕ ಹಿನ್ನೆಲೆ ಇರುವ ಈ ಬೆಟ್ಟವನ್ನ ಕಸದ ತೊಟ್ಟಿ ಮಾಡಲು ಹೊರಟಿರುವ ಪಂಚಾಯತ್ ಅಧ್ಯಕ್ಷರ ಉದ್ದೇಶವಾದರೂ ಏನು ಅನ್ನುವುದು ಈಗ ಗ್ರಾಮಸ್ಥರಿಗೆ ಯಕ್ಷ ಪ್ರಶ್ನೆಯಾಗಿದೆ. ಗ್ರಾಮಸ್ಥರು ಈ ಬಗ್ಗೆ ತೀವ್ರ ಹೋರಾಟ ನಡೆಸಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದು, ಸದ್ಯಕ್ಕೆ ತ್ಯಾಜ್ಯ ನಿರ್ವಹಣಾ ಘಟಕದ ಕೆಲಸವನ್ನ ತಡೆ ಹಿಡಿದಿದ್ದಾರೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7 ಉಡುಪಿ.